ರಕ್ಕಸರ ಮಧ್ಯದಲ್ಲೆಲ್ಲ ಸೇರಿಕೊಂಡು ಸುಮ್ಮನೆ ತಾವ್ಯಾರು ಅವರನ್ನು ವಿಮರ್ಶೆ ಮಾಡ್ಲಿಕ್ಕೆ? ದಾನವರಿಗಾದರೂ ಗುರುಗಳು ಎಂಬುದು ಬೇಕೇ ಬೇಕಲ್ವಾ? ನೀವು ಶುಕ್ರಾಚಾರ್ಯ ಹತ್ರ ಕಲ್ತವಳ? ಅಲ್ಲ, ಅದೇ ಕಲ್ತವಳಲ್ಲ. ಕಲಿತದ್ದು ಹೌದು, ಆದವರ ಪುತ್ರಿಯೂ ಹೌದು. ಯಾರು? ನಾನು ಶುಕ್ರಾಚಾರ್ಯನ ಮಗಳಾಗಿದ್ದೇನೆ. ನೀನು? ಹೌದು. ಅಲ್ಲ, ಬೇಸರ ಮಾಡಬೇಡ, ನಾನು ಶುಕ್ರಾಚಾರ್ಯ ದೂರಿದ್ದಲ್ಲ. ಇಷ್ಟೇ ವಿಷಯ ನನಗೆ ಗೊತ್ತಿರಲಿಲ್ಲ, ನೀನು ಶುಕ್ರಾಚಾರ್ಯರ ಮಕ್ಕಳು ಅಂತ ಗೊತ್ತಿರಲಿಲ್ಲ. ಹೌದೇ? ಪಕ್ಕನೆ ಹೇಳಿ ಹೋಯ್ತು, ಅನ್ಯತಾ ಭಾವಿಸಬೇಡ. ಅಲ್ಲ, ಅದು ಮಹಾತ್ಮರ ನೆಲೆಯನ್ನು ನಮಗೆ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಅಷ್ಟೆಲ್ಲ ಏನಾದ್ರೂ ಒಂದು ಹಿನ್ನೆಲೆ ಇಲ್ಲದೆಲ್ಲ ಅವರು ಗುರುವಾಗಿ ಹೋಗ್ಲಿಕ್ಕಿಲ್ಲ. ಒಂದು ಉದ್ದೇಶ ಇರ್ಬೋದು ಅದರಲ್ಲಿ. ಸುಮ್ಮನೆ ವಿಮರ್ಶೆ ಮಾಡ್ಲಿಕ್ಕೆ ಹೋಗಬಾರ್ದು. ದಾನವರಿಗೆ ಗುರುಗಳಾಗಿದ್ದಾರಲ್ಲ, ಎಲ್ಲರಿಗೂ ಗುರುಗಳಾಗಿದ್ದಾರೆ. ಅಂತವರ ಪುತ್ರಿಯಾದಂತಹ ನಾನು ಇಲ್ಲಿ ಆ ಕೂಪದೊಳಗೆ ಬಿದ್ದುಕೊಂಡದ್ದು. ಅದೇನು ಯಾಕೆ ಎಂಬ ಹಾಗೆ ಕೇಳ್ತಾ ಇದ್ರು ಎಲ್ಲ. ಈ ಕಾಡಿಗೆ ಯಾಕಪ್ಪ ಬಂದದ್ದು? ಹೌದು, ಬರಬೇಕಾದಂತಹ ಅನಿವಾರ್ಯತೆ ಬಂದು ಬಿಟ್ಟೆ. ನೋಡಿದ್ದ ಕಷ್ಟಕ್ಕೆ ಒಳಗಾಗಿ ಬಹುಶಃ ಹೀಗಿರ್ಬೇಕು. ಶುಕ್ರಾಚಾರ್ಯರಿಗೆ ಬೇಕಾದ ಕುಶವೋ ಸಮೀಪ ಕೊಂಡೋಗೋಣ ಅಂತ ಬಂದದ್ದೇ ನನ್ನ ಕಡೆಗಿಲ್ಲ. ಅಭ್ಯಾಸ ಇಲ್ಲದೆ ಕಾಡಿನಲ್ಲಿ ಬಂದು ಕಾಲು ಜಾರಿ. ಅಯ್ಯೋ ಪುಣ್ಯಾತ್ಮ, ಆ ವಿವರಗಳನ್ನು ಹೇಳಿಕೊಡೋದಕ್ಕೆ ನನಗೆ ನಾಚಿಕೆ ಆಗ್ತಾ ಉಂಟು. ನನ್ನನ್ನು ಪ್ರಶ್ನಿಸಬೇಡ. ನಾಚಿಕೆ ಆಗುದಾದ್ರೆ ನಮ್ದು ಗೊತ್ತಾ ಇಲ್ಲ. ಹೇಳಲಿಕ್ಕೆ ಆಗುದಾದ್ರೆ ಕೇಳಬಹುದಲ್ಲ ಅಂತ. ಹಾಗಿದ್ರೆ ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆ ಎಂಬವಳು, ಅವರಿಗೆ ಮಗಳು ಶರ್ಮಿಷ್ಠೆ ಎಂಬವಳು ಗುರುಪುತ್ರಿಯಾದಂತಹ ನನ್ನ ಜೊತೆಯಲ್ಲಿ ಬಹಳಷ್ಟು ಸ್ನೇಹದಿಂದ ಇದ್ಲು. ಎಲ್ಲಿ ಹೋದ್ರೂ ಕೂಡ ನಾವು ಜೊತೆಯಲ್ಲಿ ಏನದು ಹಾಗೇನಿಲ್ಲ, ಚಂದ ಇದ್ದಾಳೆ. ಹೌದು, ನಮ್ಮ ಹಾಗೆ ಇದ್ದಾಳೆ ನೋಡೋದಕ್ಕೆ. ಹಾಗಿದ್ರೆ ಬಹುಶಃ ಹೀಗಿರ್ಬೇಕು. ಹೇಗೆ? ಅದು ಪೂರ್ತಿ ರಕ್ಕಸರ ವಂಶ ಅಲ್ಲ, ಎಂತದೋ ಸ್ವಲ್ಪ ಬೆರಕೆ ಉಂಟದು. ನಿನಗೂ ಒಳಗೂ ಒಂದು ಸ್ನೇಹಕಾರ ಉಂಟು. ಹೌದು ಅಲ್ವಾ? ಎಲ್ಲಿ ಹೋದ್ರು ಎಲ್ಲಿ ಬರುವುದಿದ್ರು ಜೊತೆಯಾಗಿ ಹೋಗುವವರು. ಅಂಥದ್ರಲ್ಲಿ ಮತ್ತೆ ಇಲ್ಲಿಗೆ ನೀನು ಒಬ್ಬಳೆ ಒಂದದ್ದು. ಇವತ್ತು ಅಲ್ಲ, ನಾನು ಒಬ್ಬಳಾಗಿ ಬಂದದ್ದಲ್ಲ, ಅವಳೇ ಕರೆದು ನನ್ನ ಹತ್ರ ಒಂದು ವಿಚಾರ ಹೇಳಿ. ಅವಳು ಬಂದಿದ್ಲ? ಬಂದಿದ್ಲ. ಮತ್ತೊಂದು ಭಾಗ ಇಲ್ಲ. ಅಲ್ಲ, ಅದರಲ್ಲೇ ಇದ್ದರೆ ಇಬ್ಬರು ಇದ್ರೆ ಕಡೆಗೆ ನನಗೆ ಒಬ್ಬರನ್ನೇ ಮೇಲೆ ಕೆತ್ತಿದ್ದೀನಿ. ನಾನೊಬ್ಬಳೇ, ಅಲ್ಲಿ ಮತ್ತೊಬ್ಬಳಿಲ್ಲ, ಅವಳಿಲ್ಲ. ಅವಳಿಲ್ವೇ ಇಲ್ಲ. ಅವಳು ಹೋಗಿ ಆಗಿದೆ. ಹೋಗಿ ಆಗಿದೆ. ಆಗಲೇ ಅವಳ ಆತ್ಮಕ್ಕೆ ಚಿರಶಾಂತಿ. ಎಂತ ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ದ? ಅಲ್ಲವೇ ಅಲ್ಲ, ನಾವು ಜೊತೆಯಾಗಿ ಈ ವನಕ್ಕೆ ಬಂದವರು ಜಲಕ್ರೀಡೆಯನ್ನು ಆಡಬೇಕಿರುವಂತಹ. ನಾನೀಗ ಅವಳು ಹೋಗಿ ಆಗಿದೆ ಅಂತ ನೀನು ಹೇಳುವಾಗ ಇಬ್ಬರು ನೀವು ಬಾವಿಗೆ ಬಿದ್ದದ್ದು. ಅವಳು ಮೊದಲು ಬಿದ್ದಿರ್ಬೇಕು, ನೀನು ಅವಳ ಮೇಲೆ ಬಿದ್ದಿರ್ಬೇಕು. ಅವಳಿಗೆ ಮೊದಲು ಬಿದ್ದ ಏಟು ಉಂಟು, ಅದರ ಮೇಲೆ ನೀನು ಬಿದ್ದ ಏಟು ಉಂಟು. ಇದರಲ್ಲಿ ಅವಳು ಅಲ್ಲೇ ಹೋಗಿದ್ದಾಳೆ ಅಂತ ನಾನು ಲೆಕ್ಕ ಹಾಕಿದ್ದೆ. ಇನ್ನು ಬಾವಿಯಿಂದ ಹೆಣ ತೆಗೆಯುವ ಕೆಲಸ ಆಗ್ತದೆ. ಖಂಡಿತ ಇಲ್ವಾ? ಹಾಗಲ್ಲ. ಪುನಃವಿಹಾರವನ್ನು ಮಾಡಿದೆವು, ಹಾಗೆ ಜಲಕ್ರೀಡೆಯನ್ನು ಆಡಿದೆವು. ಅದೇ ಶೀಘ್ರದಲ್ಲಿ ಅರಮನೆಯನ್ನು ಸೇರಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಅವಸರವಾಗಿ ಹೋಗಿ ನನ್ನ ಸೀರೆಯನ್ನು ಉಟ್ಟುಕೊಂಡ್ರು. ಯಾರು? ಅವಳು ಶರ್ಮಿಷ್ಠೆ. ನಿನ್ನ ಸೀರೆಯನ್ನು? ನನ್ನ ಸೀರೆಯನ್ನು ಉಟ್ಟುಕೊಂಡ್ರು. ಮತ್ತೆ ಸೀರೆಯಲ್ಲಿ ನಾನಂತೂ ಬರಬೇಕು. ತೊಂದರೆ ಇಲ್ಲ, ಈಗ ಅವಳು ಸೀರೆ ಉಡದೆ ಬಂದದ್ದಲ್ಲ. ಅಲ್ಲವೇ ಅಲ್ಲ, ಅವಳ ಸೀರೆ ಉಂಟಲ್ಲ. ಅದು ಹಾಗಾಗ್ತದ? ನಾವು ಬ್ರಾಹ್ಮಣರಲ್ವಾ? ವಸ್ತ್ರದಲ್ಲಿ, ತಿನ್ನುವ ಆಹಾರದಲ್ಲಿ, ಕುಡಿಯುವ ನೀರಿನಲ್ಲಿ ಅಲ್ಲಿ ಈಗ ಸ್ನೇಹಕ್ಕಾಗ್ತದ? ನಾ ಕೇಳ್ತೀನಿ, ನನಗೆ ನೋಡ್ಬೇಡ. ಅಲ್ಲಿ ನೀನು ಹೇಳ್ತಿ ನಾವು ಆತ್ಮಗಳತಿಯರು ಪರಸ್ಪರ ಯಾವ ಕಾಲಕ್ಕೂ ಜೊತೆಯಾಗಿ ಇರುವವರು, ಹೋಗುವುದು ಬರುವುದು, ಉಣ್ಣುವುದು, ಕೂರುವುದು, ನಿಲ್ಲುವುದು, ಮಲಗುವುದು ಎಲ್ಲ ಒಟ್ಟೊಟ್ಟಿಗೆ. ಈಗ ಒಂದೇ ತಟ್ಟೆಯಿಂದ ಊಟ ಮಾಡೋದಕ್ಕೆ ಆಗುದಿಲ್ಲ. ಕೇಳಿದ್ದೇನೆ, ಆಗ ನಿಮ್ಮ ಬ್ರಾಹ್ಮಣ್ಯಕ್ಕೆ ತೊಂದರೆ ಬರುವುದಿಲ್ಲ ಅಂತ ಕೇಳಿದ್ದೆ. ಹಾಗಲ್ಲ, ಜೊತೆಯಾಗಿ ಇರುವವರು ಹೌದು, ಕಷ್ಟದಲ್ಲಿ ಸುಖದಲ್ಲಿ. ಅವಳ ಕಷ್ಟವನ್ನು ನನ್ನ ಹತ್ರ ಹೇಳಿಕೊಡ್ತಾರೆ, ನನ್ನ ಕಷ್ಟವನ್ನು ಅವಳ ಹತ್ರ ಹೇಳಿಕೊಡ್ತೀನಿ. ಈಗ ಗೊತ್ತಿಲ್ಲದೆ ಹುಟ್ಟಿದ್ದಾಳೆ, ಅವಳ ಸೀರೆ ನಿನಗೆ ಉಡ್ಲಿಕ್ಕೆ ಆಗುವುದಿಲ್ಲ. ಒಂದು ಕೆಲಸ ಮಾಡಬಹುದಿತ್ತಲ್ಲ, ಬೇರೆ ಯಾರು ಇಲ್ಲಲ್ಲ, ಒಮ್ಮೆ ಅವಳ ಹುಟ್ಟ ಸೀರೆಯನ್ನು ಬಿಚ್ಚಿ ಕೊಡು ಹೇಳುದು. ಅಯ್ಯೋ, ಅದಾಗುದಿಲ್ಲ, ಅದು ನಮ್ಮ ಆಚಾರಕ್ಕೆ ದ್ರೋಹವಾಗಿದ್ದ ಹಾಗಾಗ್ತದೆ. ಬೇಕಿದ್ರೆ ಒಂದು ನೀರಿನಲ್ಲಿ ಮುಳುಗಿಸಿ ತೆಗೆದು ಬಿಡುದು. ಇಲ್ಲ, ಆಗುದಿಲ್ಲ, ಅದು ಆಗುದಿಲ್ಲ. ನಾವು ಹುಟ್ಟದ ಸೀರೆನಾದ್ರೂ ಉಡಬಹುದು, ಅವರು ಹುಟ್ಟಿದ್ದನ್ನು ನಾವು ಉಡಬಾರದು. ಹಾಗುಂಟು. ಆದ್ದರಿಂದ ಉಡುವುದಕ್ಕಾಗ್ಲಿಲ್ಲ, ಕೇಳಿದೆ. ಹೊಸ ಸೀರೆ ತರ್ತೇನೆ ಅಂತ ಹೋದ್ಲ? ಇಲ್ಲವೇ ಇಲ್ಲ. ಅಹಂಕಾರದಿಂದ ಏನು ಮಾಡಿದ್ರು ಗೊತ್ತುಂಟ? ಸೀರೆಯನ್ನು ಕೇಳ್ತಾ ಇರುವೆಯಾ? ನಾನು ತಂದ ಸೀರೆ ಉಡುವುದಕ್ಕೆ ನಿಮಗೆ ಆಗೋದಿಲ್ವೇ ಎಂಬ ಹಾಗೆ ಮಾತಿನಲ್ಲಿ ಜೋರಾಯಿತು. ಮಾತು ಬೆಳಗ್ಗೆ ಬಂತು. ಮಾತಾಡಿದ್ದೇವೆ, ನಾವು ಕೂಡ ಮಾತಾಡಿದ್ದೇವೆ. ಒಬ್ಬರು ಮಾತಾಡಿದ್ರೆ ಜೋರಾಗುದು, ಇಬ್ರು ಮಾತಾಡಿದ್ರೆ ಮಾತ್ರ ಜೋರಾಗುದು. ಅದೇ ಕಡೆಗೆ ಏನು ಮಾಡಿದ್ರು, ನನ್ನನ್ನು ಆ ಕೂಪಕ್ಕೆ ದೂಡಿ ಹಾಕಿ. ಹೌದಾ?
ಸ್ವಲ್ಪ ಹೆಚ್ಚೆ ಆಯ್ತು ಅಲ್ಲವೇ? ಅಲ್ಲ ಅದಕ್ಕೆ ಹೇಳುದು, ಏನು? ಈ ಅಧಿಕಾರವುಳ್ಳವರ ಮಕ್ಕಳ ಹತ್ರ ಮಾತಾಡುವುದು ಬಹಳ ಎಚ್ಚರಿಕೆ ಬೇಕಾಗ್ತದೆ ಅಂತ. ಎಷ್ಟಾದ್ರೂ ವೃಷಪರ್ವನ ಮಗಳಲ್ವಾ, ಅಲ್ಲವೇ? ಅಪ್ಪನಿಗೆ ಅಧಿಕಾರ ಉಂಟು ಅಂತ ಮಕ್ಕಳು ಬೆಳೆದಿದ್ದದೇ ಮಾಡುದು. ನಾವು ಕಾಣುದಿಲ್ವಾ ಈ ಅರಸರ ಮಕ್ಕಳು ಮಂತ್ರಿ ಮಕ್ಕಳೆಲ್ಲ ಒಂದು ಮಾಡು ಬೇಡದ ಕೆಲಸ ಸಾಮಾನ್ಯರು. ಹೌದು, ಈಗ ಮತ್ತೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಿಲ್ಲ. ನಾವು ನಮ್ಮ ಜಾಗೃತಿಯಲ್ಲಿ ಇರುವುದು ಒಳ್ಳೆಯದಿತ್ತು. ಆಗ್ಲಿ, ಬಾವಿಗೆ ಹಾಕಿದ್ದು ಹೋದ್ರು. ಹಾಗೆ ನಂಬಿದ್ದಲ್ವಾ? ಹಾಗೆ ನಾನಲ್ಲಿ ಬಿದ್ದುಕೊಂಡಿದ್ದೆ. ನನ್ನ ರಕ್ಷಣೆ ಮಾಡಿದ್ಯಲ್ಲ. ಏನೋ ಒಂದು ನಮಗೆ ಆ ಯೋಗ ಇತ್ತು ಇವತ್ತಿಗೆ. ಆ ಯೋಗ ಇತ್ತು, ಒಂದು ಬಾವಿಯಿಂದ ಮೇಲೆ ತೆಗೆಯುವುದು. ನನ್ನನ್ನು ಮೇಲೆ ಎತ್ತಿದ್ದೀಯಾ? ಇದು ನಾನೆಷ್ಟು ನಮಸ್ಕರಿಸಿದ್ರು ಸಾಕಾಗ್ಲಿಕ್ಕಿಲ್ಲ. ಅಯ್ಯೋ, ಇನ್ನು ನಮಸ್ಕಾರ ಎಷ್ಟು ಇಡೀ ದಿವಸ ನಮಸ್ಕಾರ ಮಾಡ್ತಾ ಇರುವುದಾ? ಇಲ್ಲ, ನಮ್ಮ ಕೆಲಸಕ್ಕೆ ಹೋಗುದು ಒಳ್ಳೆದು. ಇಲ್ಲ, ನನ್ನವರಲ್ಲಿ ಕಾಯ್ತಾರೆ. ಏನು ಅವಸರ ಆಗ್ತದಾ? ಅವ್ರು ಮತ್ತೆ ತಗೊಳ್ಳಿ ಹೋಗ್ಬೇಕು ಅಂತ. ಅಲ್ಲ, ಇನ್ನು ಬೇರೆ ಯಾರಿಲ್ಲ ಬಾವಿಯಲ್ಲಿ. ಅಲ್ಲ, ಇಷ್ಟೊಂದು ಮೇಲೆ ಹಾಕಿ ಹೋಗ್ಬೇಕು. ಇಲ್ಲ, ಒಂದೆರಡು ಮಾತುಗಳನ್ನ ಆಡಬೇಕು ಎನ್ನುವಂತಹ ತವಕ ನನಗುಂಟು. ಇಷ್ಟಕ್ಕೆ ಮುಗಿಲಿಲ್ಲ. ಹೀಗೆಲ್ಲ ವಿಷಯ ಹೇಳಿ ಆಯ್ತಲ್ಲ ಈಗ. ಇಲ್ಲವೇ? ಹೌದು, ನನ್ನ ಕಷ್ಟದ ವಿಚಾರ ಎಲ್ಲ ಹೇಳಿ ಆಯ್ತು, ನನ್ನ ಹಿನ್ನೆಲೆ ಹೇಳಿ ಆಯ್ತು. ಇನ್ನು ಮುಂದಿನ ವಿಚಾರವಾಗಿ ಸ್ವಲ್ಪ ಮಾತನಾಡುವುದು ನಾನೇ ಹೇಳ್ಬೇಕಾದ್ದು. ಇನ್ನು ನೀನು ಯಾವ ಕಾಲಕ್ಕೂ ಒಂಟಿ ಆಗಿಗೆ ಆವರಣ ಇಲ್ಲದ ಬಾವಿಯ ಬಳಿಗೆಲ್ಲ ಬರಬೇಡ ಅಂತ ಅಷ್ಟೇ ಹೇಳುದು. ಅಷ್ಟೇ ಅಲ್ಲ, ಬೇರೆ ಯಾವುದು ನನ್ನ ರಕ್ಷಣೆ ಮಾಡಿದವ ನೀನಲ್ಲವೇ? ಆದ್ದರಿಂದ ನಿಮ್ಮ ಹತ್ರ ಕೇಳಿಕೊಡುವುದು, ನನ್ನನ್ನು ಮದುವೆ ಆಗಬೇಕು ಎಂಬ ಹಾಗೆ. ಏನು ಮದುವೆ? ಯಾಕೆ ಈ ಧ್ವನಿ? ಏನಿದು? ತಲೆಗೆ ಕೈ ಇಟ್ಟುಕೊಂಡೆ. ಯಾಕೆ ಮುಟ್ಟಿದ್ದು? ಏನಾಯ್ತು? ಕೇವಲ ದುರ್ಭಾಷೆಯಾಗಿ ಹೋಯಿತು ನಿನ್ನ ನುಡಿಗಳು. ಹಾಗಾಯ್ತೆ? ನೀನು ಪರಮಭೂಸುರ ಕನ್ನೆ ಅಲ್ವಾ? ಈಗ ನೀನು ಹೇಳಿ ಬಾಯಿ ಮುಟ್ಟಿದ್ದಷ್ಟೇ. ನಾವು ಬ್ರಾಹ್ಮಣರು. ಹೌದು, ಅದು ಅವರು ಹುಟ್ಟೋದು ನಿಮಗೆ ಆಗುದಿಲ್ಲ. ಅದಾಗುದಿಲ್ಲ. ಅವ್ರು ಯಾಕೆಂದ್ರೆ ಅವರು ರಾಕ್ಷಸರು. ಆಮೇಲೆ ಅವ್ರು ಹುಟ್ಟದನ್ನು ತೊಳೆದು ಕೊಟ್ಟರು ನಮಗಾಗುದಿಲ್ಲ. ಅವರು ಮೊದಲು ಹುಟ್ಟದನ್ನು ನಾವು ಇವತ್ತೊಂದು ದಿವಸ ಕೊಡುವ ಅಂದ್ರೆ ನಮಗಾಗುದಿಲ್ಲ. ಅದಾಗುದಿಲ್ಲ. ಅಷ್ಟು ಆಚಾರ ಇಟ್ಟುಕೊಂಡ ನಿನ್ನನ್ನು ನಾನು ಕ್ಷತ್ರಿಯ, ನಿಮಗಿಂತ ನಾವು ವರ್ಣದಲ್ಲಿ ಕೆಳಗೆ, ನಾನು ಕ್ಷತ್ರಿಯ ಕೈ ಹಿಡಿಯುವುದು ಅಂದ್ರೆ ಅದು ಸಕಲ ಅಲ್ಲ ಹೇಳಿದ್ ನಾನು. ಅದೆಲ್ಲ ಆಗುವಂತದ್ದಲ್ಲ. ಈ ಒಂದು ಕೆಲಸ ಮಾಡು, ನಿನ್ನ ಅಪ್ಪನ ಬಳಿಗೆ ಹೋಗು. ಒಳ್ಳೆ ಬ್ರಾಹ್ಮಣರು ಇದ್ದಾರಪ್ಪ, ತುಂಬಾ ಒಂದು ಮದುವೆ ಆಗಿದೆ ಹಾಗೆ ಬ್ರಾಹ್ಮಣರು ಇದ್ದಾರೆ. ಒಳ್ಳೊಳ್ಳೆ ಯುವಕರಿದ್ದಾರೆ. ಯಾರನ್ನಾದ್ರೂ ಒಂದು ನೋಡಿ ಈ ಸಲ ಮದುವೆ ಮಾಡಿಸಿ. ಅದು ಹಾಗಾಗೋದಿಲ್ಲ ಅಯ್ಯ. ಯಾರು ಪೀಡಿಯದಿಂದ ಕರವನು, ನನ್ನ ಕರವನ್ನು ಯಾರು ಪೀಡಿಯದಿಂದ ಕರವನು ಪಿಡಿದೆಯಲ್ಲ ತಾನಿಗೆ ಹೊರಗಿದೆ ನೀನು ಮುಳಗೈದು ಪದದ ಬಡಿಸಲು ಸರಿಯಲ್ಲ ಜಾಲಿನಿಯು ಎಂಬರು. ಕರವನು ನೀ ಪಿಡಿದೆಯಲ್ಲ ಧರಣಿ ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಶ್ರೇಷ್ಠ ಕುಲದಲ್ಲಿ ಹುಟ್ಟಿ ಬೆಳೆದವಳು. ಹೌದು, ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಆಚಾರ ಉಂಟು. ನಮಗಿಂತ ದೊಡ್ಡವರಿಗೆ ನಮ್ಮಲ್ಲಿಂದ ಹುಡುಗಿ ಕೊಡಬೇಕು, ನಮಗಿಂತ ಸಣ್ಣವರಲ್ಲಿಂದ ಹುಡುಗಿ ತರಬೇಕು. ಯಾಕಂದ್ರೆ ಬಡವರಲ್ಲಿ ಅಂತಸ್ತಿರಲಿಲ್ಲ, ನಮಗಿಂತ ಕೆಳಗಿರುವವರಿಂದ ತರಬೇಕು ಅಂತ. ಹೌದು, ಮತ್ತು ನಮಗಿಂತ ದೊಡ್ಡ ಅಂತಸ್ತಿರುವಲ್ಲಿಂದ ಹೆಣ್ಣು ತಂತ ಆ ಮನೆ ಹೋಯ್ತು ಅಂತ ಲೆಕ್ಕ. ಹೌದು, ಅರ್ಥವಾಯ್ತು. ನೀನು ಕ್ಷಾತ್ರಿಯ, ನೀನು ವರ್ಣದಲ್ಲಿ ಮೇಲೆ. ಹೌದು, ನಾನು ಕೈ ಹಿಡಿಯುವ ಗಂಡು ನಿನಗಿಂತ ಕೆಳಗೆ. ವರ್ಣಕ್ಕಿಷ್ಟು ಬೆಂಕಿಟ್ಟು ಹೋಗ್ಲಿ. ಏನಿದ್ರು ಗಂಡಿನ ವರ್ಣ ಮೇಲೆ ಆಗಿ ಹೆಣ್ಣಿನೊಂದು ವರ್ಣ ಕೆಳಗಾದರೂ ಅಲ್ಲ ಹೇಳಿದ್ ನಾನು. ಏನಾದ್ರೂ ಮಾಡ್ಬೋದು. ಗಂಡು ಸ್ಥಾನದಲ್ಲಿ ಮೇಲೆ ನಿಲ್ಲಬೇಕಂದ್ರೆ ಹೆಣ್ಣು ಪರಿಶುದ್ಧವಾದಂತಹ ಮನೋಹೃದಯವನ್ನು ಹೊಂದಿಕೊಂಡವ ನೀನೆಂಬುದು ಅರ್ಥವಾಗಿದೆ ನನಗೆ. ಮಾತನ್ನು ಕೇಳುವಾಗ ಮುತ್ತಿನಂತಹ ಮಾಣಿಕ್ಯದಂತಹ ಮಾತುಗಳು.
ಆಪತ್ಕಾಲದಲ್ಲಿ ರಕ್ಷಣೆ ಮಾಡಿದವಾದ ಯಾವ ರೀತಿ? ಇಷ್ಟರ ತನಕ ಯಾರೋ ಮುಟ್ಟದಂತಹ ಕರಗಳನ್ನು ನೀನು ಸ್ಪರ್ಶ ಮಾಡಿದ್ದೀಯ. ಕರ ಸ್ಪರ್ಶ ಮಾಡುವುದರ ಮೂಲಕವಾಗಿ ನನ್ನನ್ನು ಆ ಕೋಪದಿಂದ ಮೇಲೆತ್ತಿ ರಕ್ಷಣೆ ಮಾಡಿದವ. ಯಾವತ್ತೂ ನನ್ನ ಜೀವನವನ್ನು ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆಯನ್ನು ನಿನಗೆ ಹೊರಿಸಬೇಕೆನ್ನುವಂತಹ ಇದೊಳ್ಳೆ ಕಷ್ಟ ಆಯ್ತಲ್ಲ ಇದು. ಏನೋ ನೀನು ಆಪತ್ತಿನಲ್ಲಿ ಸಿಕ್ಕಿದ್ದಿಂದ ಕೈ ಕೊಟ್ಟು ನಿನ್ನ ಮೇಲೆ ಕೆತ್ತಿದ್ರೆ ನೀನು ನನಗೆ ಕುತ್ತಿಗೆಗೆ ಬೀಳುದ? ಇಷ್ಟರ ತನಕ ಪರಿಶುದ್ಧಳಾಗಿದ್ದವಳು, ಯಾರ ಮೈ ಕೂಡ ಸ್ಪರ್ಶ ಮಾಡಿದವಳಲ್ಲ. ಅಯ್ಯೋ, ಈಗೆಂತ ನಮ್ಮದು ಬಾಣಿಗ್ರಹಣ ಮುಹೂರ್ತ ಏನೋ ಅಲ್ಲ. ಯುವತಿ ಅಲ್ಲವೇ ನಾನು? ಯಾರಾದ್ರೂ ಸುಮುಹೂರ್ತ ಸಾವಧಾನ ಅಂತ ಹೇಳಿ ಆ ಕಾಲದಲ್ಲಿ ಒಂದಿನ ಕೈ ಹಿಡಿದದ್ದಲ್ಲ. ಆಪತ್ತಿಗೆ ಸಿಕ್ಕಿದ್ರಿ. ಆಪತ್ತಿಗೆ ಸಿಕ್ಕಿರುವ ಕಾಲಕ್ಕೆ ಅನಿವಾರ್ಯವಾದ ಸನ್ನಿವೇಶದಲ್ಲಿ, ಪ್ರಾಣಾಪಾಯದ ಸಂದರ್ಭದಲ್ಲಿ ಯಾರು ಯಾರಿಗೂ ಸಹಾಯ ಮಾಡಬಹುದು. ಅಲ್ಲಿ ಮತ್ತೆ ಜಾತಿ ನೀತಿ ಸಂಬಂಧ ಅಲ್ಲ ನೋಡುವ ಪ್ರಶ್ನೆಯೇ ಇಲ್ಲ. ಬರುವುದಿಲ್ಲ. ಈಗ ಒಬ್ಬ ಬ್ರಾಹ್ಮಣ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾನೆ. ಓ ಅಲ್ಲಿ ಪಂಚಮವರ್ಣದ ಒಬ್ಬ ದಡದಲ್ಲಿ ನಿಂತಿದ್ದಾನೆ, ಒಳ್ಳೆ ಈಜುಗಾರ. ಬ್ರಾಹ್ಮಣನಿಗೆ ಈಜು ಬರುವುದಿಲ್ಲ. ಬ್ರಾಹ್ಮಣನನ್ನು ನಾನು ಮುಟ್ಟಬಾರ್ದು ಅಂತ ಸುಮ್ಮನಿರುವುದ? ಹಾರುವುದು ಹೇಳ್ಕೊಂಡು ಬರುವುದೇ. ಮರುದಿವಸ ಬೇಕಿದ್ರೆ ಬ್ರಾಹ್ಮಣನಿಗೆ ಶುದ್ಧ ಕಲಶ ಬೇರೆ ಮಾಡಬೇಕು, ಪ್ರಶ್ನೆ ಬೇರೆ. ಆದರೂ ಆಪತ್ತಿನ ಕಾಲದಲ್ಲಿ ಅದನ್ನು ನೋಡ್ಲಿಕ್ಕೆ ಇಲ್ಲ. ಯಾರೋ ಏನೋ ಎತ್ತವ ಅನ್ನುವುದನ್ನು ಅರಿಯದೆಯೇ ನಿನ್ನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿದ್ದು ಪ್ರಾಣಾಪಾಯದಲ್ಲಿ ನೀನು ಸಿಲುಕಿದ್ದೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಮಾತ್ರ. ಈಗ ನಮಗೇನಾದ್ರೂ ರೋಗ ಬಂದ್ರೆ ವೈದ್ಯರ ಬಳಿಗೆ ಹೋಗ್ತೇವೆ. ನಿಜವಾಗಿ ನೋಡಬಾರದ ಜಾಗವನ್ನು ನೋಡ್ತಾರೆ. ವೈದ್ಯರಲ್ಲಿ ಗುಟ್ಟುಂಟಾ? ನೋಡಬೇಕವರು, ನೋಡತಕ್ಕದ್ದು. ಹಾಗೆಂದ್ರೆ ನೀವೆಲ್ಲ ನೋಡಬಾರದ ಜಾಗಲ್ಲೂ ನೋಡಿದ್ರಿ. ನೀವೇ ನನ್ನ ಗಂಡ ಅಂತ ಹೆಣ್ಣು ಹೇಳಿದ್ರೆ ಕೆಟ್ಟ ಅಭಿಪ್ರಾಯ ಇಲ್ಲವೇ ಇಲ್ಲ. ಅವರು ಮನೆ ಕಟ್ಟಿಸಿದ್ರೆ ಸ್ವಲ್ಪ ಹಟ್ಟಿಗೆ ಕಟ್ಟಿಸಬೇಕಂತೆ. ಈ ಊರಿನಲ್ಲಿರುವ ಹೆಣ್ಮಕ್ಕಳನ್ನೆಲ್ಲ ಕುಡಿ ಹಾಕಬೇಕು. ಆಪತ್ತಿನಲ್ಲಿ ಸಿಕ್ಕಿದವರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಕೈ ಹಿಡಿದ್ರೆ ಅದು ಸಂಬಂಧದ ಕೈ ಹಿಡಿಯುವುದು ಅನ್ನುವಂತಹ ನಿಲುಮೆಯನ್ನು ಹೊಂದಿದ್ರೆ ಇನ್ನು ಮುಂದೆ ಪ್ರಪಂಚದಲ್ಲಿ ಯಾರಿಗೆ ಯಾರಿಲ್ಲ ಅಂತ ಆಗಿರೋದು. ಆಪತ್ತಿಗೆ ಸಿಕ್ಕಿದ್ರೆ ಯಾರು ಹತ್ರ ಬರ್ಲಿಕ್ಕಿಲ್ಲ. ಒಂದು ಅವಘಡದಲ್ಲಿ ಸಿಲುಕಿ ಬಿದ್ರೆ, ಒಂದು ಅಪಘಾತ ಆದ್ರೆ ಹೀಗೆ ನೋಡಿ ಇಣಿಕೆ ಹತ್ತಲಾಗಿ ಹೋಗ್ತಾರೆ, ಹತ್ರ ಬರ್ಲಿಕ್ಕಿಲ್ಲ. ಹತ್ರ ಬಂದು ಹಾಗೆ ಅದನ್ನೆಲ್ಲ ಲೆಕ್ಕದಲ್ಲಿ ಇಟ್ಟುಕೊಳ್ಬೇಡ. ಹೋಗ್ಲಿಕ್ಕೆ ಆಗುದಿಲ್ಲ. ಜಾತಿಯಲ್ಲಿ ಕೆಳಗಿನವ ಎಂಬ ಹಾಗೆ ಹೇಳ್ತಾ ಇದೆಯಲ್ಲ. ಹಾಗಿದ್ರು ಕೂಡ ಪುಣ್ಯ ಕಾರ್ಯವನ್ನು ಮಾಡಿದವ ನೀನು. ಯಾವತ್ತ ಅಧರ್ಮದ ಪಥದಲ್ಲಿ ಮುಂದುವರಿದದ್ದಲ್ಲ ಇದು, ಅಲ್ಲವೇ? ಧರ್ಮದ ಕಾರ್ಯ ಮಾಡಿದ್ರೆ ಯಾರು ಪುಣ್ಯ ಲಭಿಸುವುದಿದ್ರೆ ಲಭಿಸಲಿ ಎಂಬ ಹಾಗೆ. ಹೌದೀಗ ನಮಗೆ ಧರ್ಮಕ್ಕೊಂದು ಗುತ್ತಿಗೆ ಇತ್ತಲ್ಲ ಈಗ, ಅದರಲ್ಲಿ ಅಪರಾಧವಿಲ್ಲ. ಇಷ್ಟರ ತನಕ ನನ್ನ ಆತ್ಮೀಯಳು ಎನ್ನುವಂತಹ ಒಂದೇ ಒಂದು ನನ್ನ ಅಂತರಂಗದಲ್ಲಿತ್ತು, ಶರ್ಮಿಷ್ಠೆ ಎಂಬ ಹಾಗೆ. ಅವಳಲ್ಲಿರುವಂತಹ ವ್ಯಾಮೋಹವೇ ತೊರೆದು ಹೋಯಿತು, ಗೆಳೆತನ ಎಂಬುದು ಬಿಟ್ಟು ಹೋಯಿತು. ಇನ್ನು ಮುಂದೆ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಎಂದಿದ್ರೆ ನಾನು ಕೈ ಹಿಡಿದಂತಹ ವರನೇ ವಿನಃ ಬೇರೆ ಯಾರೂ ಅಲ್ಲ. ಹಾಗಿರುವಾಗ ಯಾರ್ಯಾರನ್ನೇ ಒಲಿಸುವುದು ಬೇಡ. ಬ್ರಾಹ್ಮಣರು ತುಂಬಾ ಬಂದಿದ್ದಾರಪ್ಪ, ಎಲ್ಲರ ಮನಸ್ಸು ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಆಗ್ತದ? ಆಗೋದಿಲ್ಲ. ಅಂತದ್ರಲ್ಲಿ ಕ್ಷಾತ್ರಿಯನಾಗಿದ್ರು ಕೂಡ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಾನೇ ಬ್ರಾಹ್ಮಣ ಬೇಡವೇ ಬೇಡ. ನಾನಂತೂ ಬಯಸುವುದು ನಿನ್ನನ್ನೇ. ಇಲ್ಲ ಸಲ್ಲ ಅಂತ ಯಾಕೆ ಬ್ರಾಹ್ಮಣರ ಕೋಪ? ಪರಿಪೂರ್ಣ ಸಂತಾನ ಅಳಿಯುವುದು, ಪರಿಪೂರ್ಣ ಸಂತಾನ ಅಳಿಯುವುದು, ಒಳ್ಳೆ ಸುಗ್ರಮನ ಎಂಬುದ ಉರಿಯುವುದೊರಗ ಗಾದಲಿ. ಓ ನಾಗವೇಣಿ, ನಿನ್ನ ರೂಪ ಸಾಲದು, ನಿನಗೆ ಯೌವನ ಇಲ್ಲ, ನೀನು ಕಲ್ತದ್ದು ಕಡಿಮೆ, ನಿನ್ನ ಹಿನ್ನೆಲೆ ಒಳ್ಳೆಯದಿಲ್ಲ ಅನ್ನುವ ಕಾರಣಕ್ಕಲ್ಲ ನಾನು ಬೇಡ ಅಂತ. ನಿನ್ನಲ್ಲಿ ಒಳ್ಳೆಯದೇ, ಅದು ನಮಗಾಗುದಿಲ್ಲ. ಯಾಕೆ ಗೊತ್ತಾ? ನೀನು ಯಾರು ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಶುಕ್ರಾಚಾರ್ಯರ ಮಗಳು. ಅಸಾಧ್ಯ ಬ್ರಾಹ್ಮಣ. ಒಂದು ಸಾಮಾನ್ಯ ಬ್ರಾಹ್ಮಣನ ಮಗಳಾಗಿ ನಾನು ಯೋಚನೆ ಮಾಡ್ತಿದ್ರೆ ನಿತ್ಯ ಹೇಳುವ ಮಗಳು. ಖಂಡಿತವಾಗಿ ಎಂತದ್ದು ಮಾಡುವಂತ ಅಸಾಧ್ಯ ಬ್ರಾಹ್ಮಣ ಹೊಂದಿದವರು. ಅವರಿಗೆ ಆಗುತ್ತದೆ ಅಂತಾದ್ರೆ ಎಷ್ಟಕ್ಕೂ ಆದೀತು. ಆಗುವುದಿಲ್ಲ ಅಂತಾದ್ರೆ ಇಡೀ ಪ್ರಪಂಚವನ್ನೇ ಸುಟ್ಟು ಭಸ್ಮ ಮಾಡಿ ಹಣೆಗೆ ಬೊಟ್ಟಿಟ್ಟು ಕೊಡಬಲ್ಲಂತಹ ಹಠ ಸ್ವಭಾವವನ್ನು ಹೊಂದಿದವರು. ಸತ್ಯ. ಅಂತವರ ವಿರೋಧವನ್ನು ಯಾವ ಕಾಲದಲ್ಲಿಯೂ ಯಾವನ್ನೂ ಬಯಸುವುದಕ್ಕಿಲ್ಲ. ಅವನು ಬುದ್ಧಿ ಇದ್ದವ ಹೌದು ಅಂತಾದ್ರೆ. ಸರಿ. ಯಾಕೆ ಗೊತ್ತೋ? ಯಾಕೆ? ಬ್ರಾಹ್ಮಣರ ಕೋಪವೇ ಮಹಾ ಕೇಳು. ಅದು ಸುಲಭದಲ್ಲಿ ಪರಿಹಾರ ಆಗುವುದಿಲ್ಲ. ಬೆಂಕಿ ತಾಗಿದ್ರೆ
ಯಾವನಿಗೆ ಬೆಂಕಿ ತಾಗ್ತದೆ ಅವನನ್ನು ಸುಡುತ್ತಾರೆ. ಸರಿ. ಒಂದು ಶಸ್ತ್ರದಿಂದ ಹೊಡೆದರೆ ಯಾವನಿಗೆ ಹೊಡೆತ ಬಿದ್ದು ಅವನಿಗೆ ಗಾಯ ಮಾಡುತ್ತಾರೆ. ಖಂಡಿತವಾಗಿ ಬೇಡ. ವಿಷ ತುಂಬಿದಂತಹ ಹಾವು ಕೂತ್ಕೈತಿ ಹೆಡೆ ಎತ್ತಿ ಒಂದು ಕಚ್ಚಿದವನಿಗೆ ಮಾತ್ರ ವಿಷಯ ಇರ್ತದೆ. ಹೌದು. ಅವನ ಕುಟುಂಬಕ್ಕೆ ಸಂತಾನಕ್ಕೆ ವಿಷಯ ಇರುವುದಿಲ್ಲ, ಬರುವುದಿಲ್ಲ. ಆದರೆ ಬ್ರಾಹ್ಮಣರ ಕೋಪ ಅದು ಯಾವನ ಆಗ್ರಹಕ್ಕೆ ಒಳಗಾಟಿದ ಅವನಿಗೆ ಮಾತ್ರ ಅಲ್ಲ. ಹಿಂದೆ 7 ಮುಂದೆ 7 ತಲೆಮಾರಿಗೆಲ್ಲ ಹೊಡಿತಾರೆ. ಬ್ರಹ್ಮ ಶಾಪಕ್ಕೆ ಇದ್ರಾದದ್ದಿಲ್ಲ ಈ ಪ್ರಪಂಚದಲ್ಲಿ. ಅದನ್ನು ಪರಿಹರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವನು ಯಾವನೂ ಇಲ್ಲ ಈ ಪ್ರಪಂಚದಲ್ಲಿ. ಆದ್ದರಿಂದ ಬಡ ಆಗ್ಲಿಕ್ಕಿಲ್ಲ. ನೀನು ಅಪ್ಪನ ಧರಣಿ ಬದಿ ನಿನ್ನ ಮೇಲೆ ಇರಿದಿರುವ ತೊರೆದ ಪುರುಷನೋ ಪರಿಗ್ರಹಿದೆ ಶುಕ್ರ ನಿನಗೊರೆದರೆ ಎನ್ನ ಒಲಿಸುವೆಯಗ ಶುಕ್ರ ನಿನಗೊರೆದರೆ ಒಲಿಸುವೆಯ ಬೇನು ಧರಣಿ ಬದಿ ನಿನ್ನ ಮೇಲಿರಿದಿರುವ ಮನ್ಮದವ ತೊರೆದನ್ಯ ಪುರುಷನೋ ಪರಿಗ್ರಹಿದೆ ಧರಣಿ ಬದಿ. ಅಯ್ಯ, ನನ್ನ ತಂದೆಯ ವಿಚಾರವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡವನಾಗಿದ್ದೀಯ. ಅವರು ಶಾಪ ಕೊಡುವುದು ಬೇಡ. ಚಂದ್ರವಂಶೋತ್ಪನ್ನನಾದ ಯಯಾತಿ ನನ್ನ ಮಗಳ ಕೈ ಹಿಡಿಯುವ ಯೋಚನೆ ಮಾಡಿದನು ಅಂತ ಯೋಚನೆ ಮಾಡಿದ್ರೆ ಸಾಕು. ಯೋಚಿಸಿದ್ರೆ ಸಾಕು. ನನ್ನ ಸಂತಾನ ಪರಂಪರೆ ಹಾಳಾಗಿ ಹೋಗಿ ಖಂಡಿತವಾಗಿ ಸರ್ವನಾಶ ಆಗಿ ಹೋಗಿ ಅಂತವರ ಕೋಪಕ್ಕೆ ಒಳಗಾಗಬಾರದು. ಎಲ್ಲವನ್ನು ಅರ್ಥ ಮಾಡಿಕೊಂಡಂತಹ ಜ್ಞಾನವಂತ ನೀನಾಗಿದ್ದೀಯ. ಆದ್ರಿಂದವಾಗಿ ಹೇಳುತ್ತೇನೆ, ನೀನು ಅಪರಾಧ ಮಾಡುವುದಿಲ್ಲ. ಮದುವೆ ವಿಚಾರ ನನ್ನ ತಂದೆಗೆ ಗೊತ್ತಾದ್ರೆ ಖಂಡಿತವಾಗಿ ಕುಪಿತರಾಗುತ್ತಾರೆ. ಒಂದೊಮ್ಮೆಗೆ ಶಾಪವನ್ನೇ ಕೊಟ್ಟರು ಎಂದಿದ್ರೆ ವಂಶ ಪರಂಪರೆಗೆ ಸಾಕದು. ಅಯ್ಯೋ, ತಣ್ಣೀರಿನಲ್ಲಿ ಕೈ ತೊಳೆಯಬೇಕಾದಿತ್ತು. ಹುಟ್ಟುವ ಮಕ್ಕಳಿಗೆ ಕೈ ಕಾಲಿಲ್ಲ ಅಂತ ಆದಿತ್ತು. ಖಂಡಿತವಾಗಿ ಕೈ ಕಾಲು ಬಂದ್ರು ಕಣ್ಣು ಕಾಣದೆ ಹೋದಿತ್ತು. ಹೌದು, ವಿಪರೀತಾಗಿ ಹೋದಿತ್ತು. ಬರುವಂತಹ ಆಪತ್ತುಗಳನ್ನು ಈ ಹೊತ್ತಿನಲ್ಲಿ ದೂರ ಮಾಡುವಂತಹ ದಾರಿಯೊಂದನ್ನು ನಾವು ಕಂಡುಕೊಡಬೇಕು. ಅದು ಯಾವ ರೀತಿ? ನಾನು ಇಷ್ಟರ ತನಕ ನನ್ನಪ್ಪನ ಹತ್ರ ಯಾವುದನ್ನು ಯಾಚಿಸಿದ್ದನೋ ಅದನ್ನು ಇಲ್ಲ ಸಲ್ಲ ಅಂತ ಹೇಳಿದವರು ನನ್ನಪ್ಪ ಅಲ್ಲ. ನಿಮ್ಮ ತಂದೆ ಮಕ್ಕಳ ಸಂಬಂಧ ಅಲ್ಲವೇ? ಮಗಳು ಯಾವುದನ್ನು ಬಯಸುತ್ತಾಳೆ ಅದನ್ನು ಆ ಕ್ಷಣದಲ್ಲಿ ಒದಗಿಸಿಕೊಡುವವರು. ಆದ್ದರಿಂದ ಈ ಹೊತ್ತಿನಲ್ಲಿ ನನ್ನ ತಂದೆಯ ಬಳಿಗೆ ಸಾರುತ್ತೇನೆ. ಅವರ ಹತ್ರ ಮದುವೆ ವಿಚಾರ ಹೇಳಿಕೊಡುತ್ತೇನೆ. ಈ ಯಾತಿಯನ್ನೇ ನನಗೆ ಮದುವೆ ಆಗಬೇಕು ಎಂಬ ಹಾಗೆ ನನ್ನ ತಂದೆಯವರು ಸಂತೋಷದಿಂದ ಒಪ್ಪಿಗೆಯನ್ನು ಸೂಚಿಸಿದ್ರು ಎಂದಿದ್ರೆ ವರಿಸುವಲ್ಲಿ ಮುಂದಾಗುವೆಯಾ? ಯಾರು? ನನ್ನಪ್ಪ ಶುಕ್ರಾಚಾರ್ಯರು. ಶುಕ್ರರು ಆದಿತ್ತು ಒಪ್ಪಿಗೆ ಕೊಟ್ರೆ ನೀನು ವರಿಸುವೆಯಾ? ಶುಕ್ರರು ಒಪ್ಪಿದ್ದಾರೆ. ಭಾಗ್ಯವನ ನೇಮವು ಪರಿತ್ಯಜಿಸುವುದು ವರಮಗ ಪ್ರಾಚನಗ ಭಾರ್ಗವನ ನೇಮವು ಪರಿತ್ಯಜಿಸುವುದುಂಟೆ ನೀ ಹೋಗು ನೀ ಪೋ ಎನ್ನುತ್ತಗವಳ ತಂದೈದಿ ಒಂದು ಮಗ ಪ್ರಾಜಲಗ ಭಾರ್ಗವನ ನೇಮ. ಶಶಿಮುಖಿಯೇ, ಅಯ್ಯ, ನಿನ್ನ ಅಯ್ಯನಾದಂತಹ ಭಾರ್ಗವರು ಸಂತೋಷದಿಂದ ಒಪ್ಪಿಗೆಯನ್ನು ನೀಡಿದರೆ ಮದುವೆ ಆಗುವಲ್ಲಿ ಪ್ರತಿಬಂಧಕವಿದೆಯೇ? ಇದೆಯೇ? ತಂದೆ ಮಗಳು ಅನ್ನುವಂತಹ ಸಂಬಂಧದ ದೃಷ್ಟಿಯಿಂದ ಮಾತ್ರ ನೀನು ಕಾಣುತ್ತಾ ಇದ್ದೆ. ಏನು ಶುಕ್ರರು ತಮ್ಮ ಸಂಸಾರಕ್ಕಾಗಿ ಸದಾಕಾಲ ಯೋಚಿಸುತ್ತಾ ಕಾಲ ಕಳೆಯಬೇಕಾದವರನ್ನು ಸಮಸ್ತ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಸಂಸಾರ ಅನ್ನುವಂತಹ ವಿಶಾಲವಾದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬದುಕು ಸಾಗಿಸುವುದು. ಖಂಡಿತ ನಿಸ್ವಾರ್ಥ ಬುದ್ಧಿಯಿಂದ ಸಮಾಜಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡವರು. ಅಂತವರು ಮನೆಯ ಮಗಳಿಗೊಂದು ನ್ಯಾಯ, ಊರಿನವರಿಗೆ ಮತ್ತೊಂದು ನ್ಯಾಯ ಅಂತ ಹೇಳುವುದಕ್ಕಾಗಿ ಇಲ್ಲವೇ ಇಲ್ಲ. ಸಾರ್ವತ್ರಿಕವಾಗಿ ಎಲ್ಲರಿಗೂ ಒಂದೇ ನ್ಯಾಯ. ಖಂಡಿತ ಇಂದಿನ ದಿನ ತನ್ನ ಮಗಳ ನೆಮ್ಮದಿಗಾಗಿ, ತನ್ನ ಮಗಳ ಸಂತೋಷಕ್ಕಾಗಿ ಬ್ರಾಹ್ಮಣ ಕನ್ಯೆ ಕ್ಷತ್ರಿಯನೊಬ್ಬನನ್ನು ವಿವಾಹವಾಗಬಹುದು ಅನ್ನುವುದನ್ನು ಅವರು ಸೂಚಿಸಿದ್ರೆ ಇದು ಕೇವಲ ದೇವಯಾನೆ ಯಯಾತಿಯ ಮದುವೆಯಲ್ಲಿಯೇ ಮುಗಿದು ಹೋಗುವುದಿಲ್ಲ. ಇಡೀ ಭರತ ಖಂಡದಲ್ಲೇ ಸಂಚಲನ ಉಂಟಾಗುತ್ತದೆ. ಯಾಕೆ ಹೇಳು? ಯಾಕೆ? ಅವರು ಹೊಸತಾದಂತಹ ಒಂದು ಪರಂಪರೆಯನ್ನು ನಾಂದಿಯು ಹಾಗೆ ಹಾಡಿ ತೋರಿಸಿದ್ರು ಅಂತ. ಸರಿ,
ಇನ್ನು ಮುಂದೆ ಯಾವ ಬ್ರಾಹ್ಮಣ ಕನ್ಯೆಯನ್ನು ಯಾವ ಕ್ಷತ್ರಿಯನು ಮದುವೆ ಆಗಬಹುದು, ಅಲ್ಲಿಗೆ ಬಂದು ಮುಟ್ಟುತ್ತದೆ ಕಥೆ. ಹಾಗಾಗಿ ಲೋಕಶಾಸನವನ್ನು ಮಾಡುವಾಗ ದಾರ್ಶನಿಕರಾದಂತಹ ಋಷಿಮುನಿಗಳು ಬಹಳ ಯೋಚನೆ ಮಾಡಬೇಕಾಗುತ್ತದೆ. ತನ್ನ ಮನೆಯ ಮಕ್ಕಳಿಗಾಗಿ ಒಂದು ನ್ಯಾಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಶುಕ್ರಾಚಾರ್ಯರು ಏನು ಅನ್ನುವುದನ್ನು ನಾನು ಬಲ್ಲೆ. ಪರಮ ಪ್ರಾಜ್ಞನ ಭಾರ್ಗವ, ಸರಿ, ಅವನ ನುಡಿಯನ್ನು ಯಾವನಾದ್ರೂ ಅತಿಕ್ರಮಿಸುವುದಕ್ಕುಂಟೆ? ಇಲ್ಲ. ಬ್ರಾಹ್ಮಣ ಕನ್ಯೆಯನ್ನು ಕ್ಷತ್ರಿಯ ಮದುವೆಯಾಗ ಕೂಡದು ಅನ್ನುವಂತಹ ಎಣಿಕೆಯನ್ನು ನಾನು ಆಡುವಲ್ಲಿಯೂ ಕಾರಣ ಅದುವೇ. ಈ ತನಕ ಪ್ರಪಂಚದಲ್ಲಿ ಅನುಷ್ಠಾನದಲ್ಲಿರುವ ಆಚಾರದಲ್ಲಿರುವ ಒಂದು ಶಾಸ್ತ್ರ ಪರಂಪರೆಯನ್ನು ನಾನು ಮೀರಕೂಡದು. ಇವತ್ತಿನ ದಾರ್ಶನಿಕರಾದ ಶುಕ್ರವೇ ಒಂದು ಹೊಸತು ಮಾಡ್ತಾರೆ ಅಂತ ಆದ್ರೆ ನಮಗ ಹೊಣೆ ಇಲ್ಲ. ಯಾರು ಹೇಳಿದ್ರು? ಶುಕ್ರಾಚಾರ್ಯರು ಹೇಳಿದ್ರು, ಹುಡುಗಿದ್ರು ಹೇಳುವರಲ್ಲ. ಶುಕ್ರಾಚಾರ್ಯರು ನಾನು ಬಲ್ಲೆ. ಅದು ಮನೆ ಮಕ್ಕಳಿಗೆ ಯಾವಾಗಲೂ ಸಲುಗೆ ಇರ್ತದೆ. ಅಪ್ಪಯ್ಯ ಎಷ್ಟು ದೊಡ್ಡ ಮನುಷ್ಯ ಆಗ್ಲಿ, ಊರಿಗೆ ಹೇಳುವಾಗಿರ್ಲಿ, ಆ ಮನೆಯ ಮಗು ಅಪ್ಪನ ಹತ್ರ ಕೇಳುವುದೇ ಕೋಪ ಬಂದಾಗ, ನಿಮಗೆಂತದ್ದು ಗೊತ್ತುಂಟು ಅಪ್ಪಯ್ಯ, ಸಮಗೆ ಗೊತ್ತುಕೊಳ್ಳಿ. ಊರಿಗೆ ಹೇಳುವಷ್ಟು ಗೊತ್ತುಂಟು, ಸರಿ, ಮನೆಯ ಮಗು ಕೇಳುದು ನಿಮಗೆಂತದ್ದು ಗೊತ್ತುಂಟು ಅಪ್ಪಯ್ಯ. ಹಾಗೆ ಶುಕ್ರರನ್ನು ನೀನರ್ಥ ಮಾಡಿಕೊಂಡ ಬಗೆ ಶುಕ್ರರ ಮಗಳಾಗಿ ಮಾತ್ರ ನಾನೊಬ್ಬ ಲೋಗನಾಗಿ ಶುಕ್ರರನ್ನು ಚೆನ್ನಾಗಿ ಅರ್ಥೈಸಿಕೊಂಡವು. ಆದ್ದರಿಂದ ಪ್ರಾಜ್ಞರಾದ ಶುಕ್ರಾಚಾರ್ಯರು ಅಶಾಸ್ತ್ರೀಯವಾದದ್ದನ್ನು ಯಾವ ಕಾಲಕ್ಕೂ ಆಡುವವರಲ್ಲ. ಆ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಶುಕ್ರಾಚಾರ್ಯರು ಒಪ್ಪಿದ್ರೆ ಯಾಕೆ ಏನು ಎತ್ತ ಅಂತ ಕೇಳುವ ಪ್ರಶ್ನೆ ಇಲ್ಲ, ಮುಗಿದು ಹೋಗುತ್ತದೆ. ಇದು ಅಪ್ಪ ಸಂತೋಷವಾಯಿತು ಮಾತುಗಳನ್ನು ಕೇಳುವಾಗ. ಇಷ್ಟೊಂದು ಒಪ್ಪಿಗೆಯನ್ನು ಕೊಡ್ತಿದ್ದ ನಾನು ಕನಸಿನಲ್ಲಿ ಯೋಚನೆ ಮಾಡಿರಲಿಲ್ಲ. ಯಾಕೆಂದ್ರೆ ಬೇಡ, ನಾನೇ ಹೋಗ್ತೇನೆ, ನಾನೇ ಹೋಗ್ತೇನೆ. ಹೊರಟದ್ದೆಯಾ? ಆದಿತ್ತು. ಅಗಲುವಿಕೆ ಅನಿವಾರ್ಯ, ನೆನಪು ಶಾಶ್ವತ ಉಂಟು ನನಗೆ. ಅದೇ ರೀತಿ ನೀನು ಕೂಡ ಉಳಿಸಿಕೊಳ್ಬೇಕು. ಅಯ್ಯೋ, ನಮಗೆ ಜೀವನದಲ್ಲಿ ಸಿಕ್ಕಿದ್ದೆಲ್ಲ ನೆನಪಿಟ್ಟುಕೊಂಡ್ರೆ ನಮ್ಮ ತಲೆ ಸಾಲು, ನೆನಪು ಶಕ್ತಿ ಸಾಲು. ಹಾಗಿದ್ರೆ ತುಂಬಾ ಸಿಕ್ಕಿದ. ಅದು ಎಷ್ಟು ಸಿಗ್ತದೆ ಇಂಥದ್ದು. ಲಾಭಕ್ಕೆ ಸಿಕ್ಕಿದವರು ಸಿಗ್ತಾರೆ, ಆಶ್ರಯಕ್ಕಾಗಿ ಬಂದವರು ಸಿಗ್ತಾರೆ, ಅನಿವಾರ್ಯಕ್ಕೆ ಹೋದವರು ಸಿಗ್ತಾರೆ, ಅಸಹಾಯಕತೆಯಿಂದ ಬಂದವರು ಬರ್ತಾರೆ. ಅನೇಕರು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇದ್ದಾರೆ. ಅಯ್ಯೋ, ಅವರ ವಿಚಾರವನ್ನು ಬಿಟ್ಟು ಬಿಡು. ಅನವರ್ತಗಳಿಂದ ಸಂಗಾತಿಯಾಗಿ ಬರುವವಳು ಅಲ್ವೇ ನಾನು? ಅಯ್ಯೋ, ಆ ಸಂಗತಿ ಬಿಡು ನೀನು. ನಾವು ಯೋಚನೆಯಲ್ಲೇ ಇಲ್ಲ ಈಗ ಸಂಗಾತಿಯಲ್ಲಿ. ಯಾಕಂದ್ರೆ ಯೋಚನೆಯಲ್ಲೇ ಇಲ್ಲ. ನಾನು ಹೇಳಿದಲ್ವ ಮಗ ಬಿಡಲ್ಲ. ಶುಕ್ರಾಚಾರ್ಯರಿಗೆ ಒಪ್ಪಲಿಕ್ಕಿಲ್ಲ. ಆದ್ದರಿಂದ ನಾವು ಇದನ್ನು ಆಗುವ ಪ್ರಶ್ನೆ ಇಲ್ಲ. ಒಪ್ಪಿದರೆ ಅಲ್ಲ, ಒಪ್ಪಿದ್ರೆ ಮತ್ತೆ ಜನ್ಮನೆ ಜಾಯತೆ ಜಂತು ಕರ್ಮಣೇ ಜಾಯತೆ ದ್ವಿಜಃ ವೇದದ್ದೇನೆ ವಿಪ್ರೋ ಬ್ರಹ್ಮಜ್ಞಾನೇನ ಬ್ರಾಹ್ಮಣ, ಹೀಗೆ ಹೇಳಿದ್ದಾರೆ. ಹುಟ್ಟುವಾಗ ಎಲ್ಲರೂ ಜಂತುವಿಗೆ ಸಮಾನರಾಗಿರ್ತಾರೆ. ಆ ಬಳಿಕ ದ್ವಿಜತ್ವವನ್ನು ಹೊಂದಿಕೊಡುತ್ತಾರೆ ಉಪನಯನಾಗಿ ಸಂಸ್ಕಾರವಾದ ಬಳಿಕ. ಆಮೇಲೆ ಬ್ರಹ್ಮಜ್ಞಾನವನ್ನು ಹೊಂದಿರ್ತಾರೆ. ತಾವು ಹೊಂದಿದಂತಹ ಬ್ರಹ್ಮಜ್ಞಾನವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಿ ಯಾರು ತಪ್ಪು ದಾರಿಯಲ್ಲಿ ನಡೆಯುತ್ತಾರೋ ಅಂತವರನ್ನು ಸರಿದಾರಿಗೆ ತರುತ್ತಾರೆ. ಧರ್ಮಕ್ಕನುಗುಣವಾಗಿ ಯಾವಾಗ ನಡೆದುಕೊಳ್ಳುತ್ತಾನೋ ಜೀವನದಲ್ಲಿ ಅವ ಒಳ್ಳೆಯ ಸಂಸ್ಕಾರಯುತನಾಗಿ ಒಳ್ಳೆಯವನಾಗಿ ಬಾಳುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಹಾಗೆ ಶುಕ್ರಾಚಾರ್ಯ ರಕ್ಕಸರ ಗುರುವಾಗಿದ್ದೇವೆ. ಇದಕ್ಕೂ ಒಂದು ಬಲವಾದ ಕಾರಣವೇ ಇದೆ. ದೇವಲೋಕದಲ್ಲಿ ಬೃಹಸ್ಪತಿ ದೇವತೆಗಳಿಗೆಲ್ಲ ಗುರುವಾಗಿ ಉಪದೇಶವನ್ನು ನೀಡುತ್ತಾ ಇದ್ದಾನೆ. ಬೃಹಸ್ಪತಿ ನೀತಿ ಎನ್ನುವುದನ್ನು ಬರೆದಿದ್ದಾನೆ. ಇದನ್ನೆಲ್ಲ ನಾನು ತಿಳಿದೆ. ಹಾಗಾದ್ರೆ ಅವನಿಂದಲೂ ಅಧಿಕನಾದನ್ನು ಆಗಬೇಕು ನಾನು ಎಂದು ಹಾಗೆ ಆಲೋಚನೆ ಮಾಡಿ ಎಲ್ಲವನ್ನೂ ಅಧ್ಯಯನ ಮಾಡಿದೆ. ಶುಕ್ರ ನೀತಿ ಎನ್ನುವಂತಹ ಸಂಹಿತೆಯನ್ನು ಬರೆದೆ. ಆಮೇಲೆ ಒಂದು ದಿನ ಹೀಗೆ ನಾನು ನನ್ನ ಆಶ್ರಮದಲ್ಲಿರುವ ಹೊತ್ತಿಗೆ ರಕ್ಕಸರ ದಂಡೇ ನಮ್ಮಲ್ಲಿಗೆ ಬಂತು. ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಮಂದಿಗಳು ನನ್ನ ವಿಚಾರವನ್ನು ಕೇಳಿ ನನ್ನ ಘನತೆಯನ್ನು ಅರ್ಥ ಮಾಡಿಕೊಂಡೇ ಅವರೆಲ್ಲ ಬಂದವರು. ಎಲ್ಲರೂ ಉದ್ದಂಡ ನಮಸ್ಕಾರ ಮಾಡಿ ನಮ್ಮನ್ನು ಪೊರೆಯಬೇಕು, ಕಾಪಾಡಬೇಕು ಎನ್ನು ಹಾಗೆ ಹೇಳಿದರು. ನಮಗೇನಾಗಿದೆ, ನನ್ನಿಂದ ಏನಾಗಬೇಕು ಅಂತ ಕೇಳಿದಾಗ ನಮಗೆ ಗುರುಗಳಿಲ್ಲ, ಮಾರ್ಗದರ್ಶಕರಿಲ್ಲ. ಹಾಗಾಗಿ ನಮ್ಮ ಜೀವನವೇ ವ್ಯರ್ಥ ಎನ್ನುವಂತಹ ಸ್ಥಿತಿಯನ್ನು ನಾವು ಹೊಂದಿದ್ದೇವೆ.
ಆದ ಕಾರಣ ನೀವು ನಮಗೆ ಗುರುಗಳಾಗಬೇಕು, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು, ನಮಗೊಂದು ಯಶಸ್ಸು ಬರುವ ಹಾಗೆ ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು ಎನ್ನುವ ಹಾಗೆ ಹೇಳಿದರು. ಹಾಗೆ ದೈನ್ಯತೆಯಿಂದ ಬೇಡಿಕೊಂಡಾಗ ಇಲ್ಲ ಅಂತ ಹೇಳುವುದಕ್ಕೂ ನನಗೆ ಮನಸ್ಸು ಬರಲಿಲ್ಲ. ಆಗಲಿ, ನಿಮ್ಮ ಗುರು ಆಗ್ತೇನೆ, ನಾನು ಹೇಳಿದ ಹಾಗೆ ನೀವು ಕೇಳಬೇಕೆನ್ನುವ ಹಾಗೆ ಅವರಿಗೆ ಹೇಳಿದೆ. ಆದ್ರೆ ಏನು ಮಾಡೋಣ, ಹೇಳ್ತೇವೆ ಅಂತ ಹೇಳ್ತಾರೆ, ಎಷ್ಟಾದ್ರೂ ರಕ್ಕಸರಲ್ಲ ಅವರ ಬುದ್ಧಿ ಬಿಡುವುದಕ್ಕೆ ಸಾಧ್ಯವೇ? ಪ್ರಾತಃ ಕಾಲವಾಯಿತು ಮದ್ಯಪಾನ ಮಾಡ್ತಾರೆ, ಬೇಡದ್ದನ್ನೇ ಮಾಡುವುದಕ್ಕೆ ತೊಡಗುತ್ತಾರೆ. ಅದು ಸರಿಯಲ್ಲ, ಹಾಗೆ ಮಾಡಬಾರದು ಅಂತ ಹೇಳಿದ್ರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಪುನಃ ಮರುದಿನ ಮಾಡುವುದು ಅದನ್ನೇ. ಅಂತೂ ಇಂತೂ ಅವರನ್ನು ಒಳ್ಳೆಯ ಸ್ಥಾನಕ್ಕೆ ಏರಿಸಬೇಕು ಎನ್ನುವ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಯತ್ನಿಸಿದ್ರೆ ಒಂದಲ್ಲ ಒಂದು ದಿನ ಫಲ ಸಿಗಬಹುದು ಎನ್ನುವಂತಹ ನಂಬಿಕೆ ನನಗುಂಟು. ನಾನು ಸಂಸಾರವೊಂದಿಗ ಮಡದಿಯೊಂದಿಗೆ ಸಾಂಸಾರಿಕ ಜೀವನವನ್ನು ಅನುಭವಿಸಿದೆ. ಅದರ ಫಲವಾಗಿ ಹೆಣ್ಣು ಮಗಳೊಬ್ಬಳು ಹುಟ್ಟಿಕೊಂಡಿದ್ದಾಳೆ. ದೇವಯಾನಿ ಎನ್ನುವ ಹಾಗೆ ಅವಳಿಗೆ ಹೆದರಿಸಿ ಪ್ರೀತಿಯಿಂದ ಅವಳನ್ನು ಸಾಕುತ್ತಾ ಬಂದೆ. ಏನು ಮಾಡೋಣ, ಸ್ವಲ್ಪ ಸಮಯ ಆಗುವಾಗ ಅವಳ ತಾಯಿ ಈ ಲೋಕವನ್ನು ಬಿಟ್ಟು ಆ ಲೋಕವನ್ನು ಸೇರಿಕೊಂಡು ಈಗ ಅವಳಿಗೆ ತಾಯಿಯಾಗಿಯೂ ತಂದೆಯಾಗಿಯೂ ಇರುವ ನಾನು. ಹಾಗಾಗಿ ಪ್ರೀತಿಯಿಂದ ಸಾಕಿದವಳು ಹೇಳಿದ್ಲು, ಅಪ್ಪಯ್ಯ, ನನ್ನ ಸ್ನೇಹಿತೆಯಾದ ಶಿರಮಿಷ್ಟೇ ನನ್ನನ್ನು ಬರಲಿಕ್ಕೆ ಹೇಳಿದ್ದಾಳೆ. ವನವಿಹಾರ ಮಾಡಿಕೊಂಡು ಆದಷ್ಟು ಬೇಗ ಬರ್ತೇವೆ ಅಂತ. ಹಾಗಿತ್ತಮ್ಮ ಹೋಗಿ ಬಾ ಅಂತ ಹೇಳಿದ್ರು. ಯಾಕಂದ್ರೆ ನನ್ನ ಮಗಳು ಏನನ್ನು ಕೇಳಿದ್ರು ಇಲ್ಲ ಅಂತ ಹೇಳುವ ನಾನಲ್ಲ. ಹೇಳಿದ್ರೆ ಅವಳಿಗೆ ಬೇಸರ ಆಗ್ತದೆ, ಅವಳಿಗೆ ಬೇಸರ ಆಗಿ ಅವಳ ಕಣ್ಣೀರು ನೋಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗಾಗಿ ಹೋಗಿ ಬಾ ಮಗಳೇ ಅಂತ ಹೇಳಿ ಕಳಿಸಿದ್ರು. ಇದಕ್ಕಿಂತ ಮೊದಲೇ ಅವಳು ಮನೆಗೆ ಬರಬೇಕಿತ್ತು, ಬರಲಿಲ್ಲ. ಸಮಯ ಮೀರಿ ಹೋಯಿತು. ಯಾಕೆ ಬರಲಿಲ್ಲ? ಏನಾಗಿರಬಹುದು? ಎಲ್ಲಿ ಹೋದ್ರಿವರು? ಯಾಕೆ ಏನು ಆಪತ್ತು ಬಂದಿರಬಹುದು? ಎಷ್ಟು ತರ್ಕಿಸಿದರೂ ಉತ್ತರ ಸಿಕ್ಕುವುದಿಲ್ಲ. ಉತ್ತರ ಸಿಕ್ಕಬೇಕು, ನಾನೇ ಹುಡುಕಿಕೊಂಡು ಹೋಗ್ಬೇಕು. ಅದಕ್ಕಾಗಿ ಆಕೆಯ ಹೆಸರಿಡಿದು ಕರೆಯುತ್ತಾ ಆಕೆ ನಡೆಸುತ್ತಾ ಹೋಗ್ತೇನಂತೆ. ಮಗಳೇ ದೇವಯಾನಿ, ದೇವಯಾನಿ, ಅರಮನೆಯನ್ನು ಸೇರಿಕೊಳ್ಳುವುದೇ ಯೋಚಿಸಿದವಾಗ ಹೋಗುವುದು ಸಮಂಜಸವಲ್ಲ. ಯಾಕೆಂತ ಹೇಳಿದ್ರೆ ನನಗಿಂತಹ ದುರ್ಗತಿ ಬರುವುದಕ್ಕೆ ಕಾರಣ ಆ ದುರ್ಗಿಯಾದಂತಹ ಶರ್ಮಿಷ್ಠೆ. ಆಕೆಗೆ ಸರಿಯಾದಂತಹ ಮದ್ದನ್ನು ಅರಿಯಲೇಬೇಕು. ಆದ್ದರಿಂದ ನಾನಂತೂ ಹೋಗಲಾರೆ. ಈ ಮರದಡಿಯಲ್ಲಿ ಕುಳಿತುಕೊಂಡು ಹಾಗೆ ಶೋಕಿತರಾಗಿರುತ್ತೇನೆ. ನನ್ನಪ್ಪ ಬಂದು ನನ್ನನ್ನು ವಿಚಾರಿಸಿ ಮತ್ತೆ ನೋಡಿಕೊಡ್ತೇನೆ. ಅರ್ಧ ಗಾಡಿಗೆ ಬಂದು ನೋಡ್ತೇನೆ, ಎಲ್ಲಿಯೂ ಇಲ್ಲ. ಎಲ್ಲಿ ಸುತ್ತಾಡಿದ್ರು ಕಾಣ ಸಿಗುವುದಿಲ್ಲ. ಹಾಗಾದ್ರೆ ಎಲ್ಲಿ ಹೋದ್ರಿ ದೇವಯಾನಿ? ಮೌನದಳು ನಂದನೆಯು ಕುಳಿತಿರಲು ಮಗಳೇ ಬಂದು ಪೀಡಿಸಿ ಭಗವ ಹೇಳು ಮಗಳೇ, ಹೇಳು ಹೇಳು ಹೇಳು. ಮಗಳೇ, ಏನಪ್ಪ? ದೊಡ್ಡ ಒಂದು ಮರದಡಿಯಲ್ಲಿ ಕುಳಿತುಕೊಂಡಿದ್ದೀಯಾ? ಮುಖ ನೋಡ್ತೇನೆ, ಬಾಡಿ ಹೋಗಿದೆ, ಬತ್ತಿ ಹೋಗಿದೆ, ಕಣ್ಣಿಂದ ನೀರು ಇಳಿಯುತ್ತಾ ಇದೆ. ಇಳಿಯುವುದಕ್ಕೆ ಕಣ್ಣಿನಲ್ಲಿ ನೀರು ಉಂಟೋ ಇಲ್ಲೋ ಎನ್ನುವ ಅನುಮಾನ ಬರ್ತಾ ಇದೆ. ಅಷ್ಟು ನೀನು ಅತಿಥಿ ಎನ್ನುವುದನ್ನು ನಿನ್ನ ಮುಖ ನೋಡಿದಾಗಲೇ ಗೊತ್ತಾಗುತ್ತದೆ. ಮಗಳೇ, ಸಂತೋಷವಾಗಿ ದನಕೇಳಿಯನ್ನಾಡಿ ವನವಿಹಾರವನ್ನು ಮಾಡಿ ಬರ್ತೇವೆ ಎನ್ನುವ ಹಾಗೆ ಹೊರಟವಳು ನೀನು. ಆ ಸಂತೋಷ ಯಾವುದೂ ಇಲ್ಲ, ದುಃಖದಲ್ಲಿದ್ದೀಯಾ, ಬಾಡಿ ಹೋಗಿದೆ. ಏನೇ ಮಗಳೇ ಇದು? ಯಾಕೆ ಹೀಗೆ? ಯಾರಿಂದ ಏನಾಯ್ತು? ಹೇಳು ಮಗಳೇ, ಹೇಳು. ಅಪ್ಪಯ್ಯ, ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಶಿಕ್ಷಣಾದಂತಹ ವೃಷಭಾಚರಣ ಮಗಳಾದಂತಹ ಶರ್ಮಿಷ್ಠೆಯ ಜೊತೆಯಲ್ಲಿ ನಾನು ಈ ಗಾಡಿಗೆ ಹೊರಟು ಬಂದನ. ಹೌದು, ಹೇಳೇ ಬಂದವಳಲ್ವಾ? ಹೌದು, ಜಲಕ್ರೀಡೆಯನ್ನು ಆಡಿದೆವು. ಆಮೇಲೆ ವಿಹಾರವನ್ನು ಮಾಡಬೇಕೆಂಬಂತಹ ಉದ್ದೇಶವನ್ನು ಇರಿಸಿಕೊಂಡವರು ನಾವು. ಜಲಕ್ರೀಡೆಯನ್ನು ಮುಗಿಸಿ ಮೇಲೆ ಬರುತ್ತಿರುವಂತಹ ವೇಳೆ ನಾನು ಉಟ್ಟಬೇಕಾದಂತಹ ಬಟ್ಟೆ ಸೀರೆಯನ್ನು ಶರ್ಮಿಷ್ಠೆ ಉಟ್ಟುಕೊಳ್ಳಪ್ಪ. ನಿನ್ನ ಸೀರೆಯನ್ನು ಉಟ್ಟುಕೊಂಡ್ಲ? ಹೌದು. ಏನಾಯ್ತು ಮಗಳೇ? ನಿನ್ನ ಆಪ್ತ ಸ್ನೇಹಿತೆ ಸೀರೆಯನ್ನು ಉಟ್ಟುಕೊಂಡ್ಲು, ಬಿಡು. ಆಕೆಯ ಸೀರೆಯನ್ನು ನೀನು ಉಟ್ಟುಕೊಳ್ಬಹುದಿತ್ತಲ್ಲ? ಹೌದಪ್ಪಯ್ಯ, ನೀವು ಕೂಡ ಆ ರೀತಿ ಹೇಳುವುದೇ? ಯಾಕೆ ನಾವು ಬ್ರಾಹ್ಮಣರು ಆ ರೀತಿ ವರ್ತಿಸಬಹುದೇ? ಅದು ಹೌದು, ಅದು ಹೌದು. ಅಲ್ಲವೇ? ನಮ್ಮ ಘನತೆಗೆ, ನಮ್ಮ ಮಡಿವಂತಿಕೆಗೆ ಅದು ಕೊರತೆ ಆಗ್ತದೆ ಅಲ್ಲವೇ? ಕೊಡಬಾರ್ದು. ಎಲ್ಲವನ್ನು ತಿಳಿದವರು ನೀವು. ಜನಕ, ಆ ರೀತಿಯಿಂದಲಾಗಿ ನಾನು ಆ ಬಟ್ಟೆ ಸೀರೆಯನ್ನು ಉಡ್ಲಿಲ್ಲ. ಕೇಳಿದೆ ನಾನು ಯಾಕೆ ಅವಸರದಲ್ಲಿ ಉಟ್ಟುಕೊಂಡೆ, ಒಂದಿಷ್ಟು ನೋಡಿಕೊಳ್ಳಬೇಡುವ ಎಂಬ ಹಾಗೆ. ಅದಕ್ಕೆ ಅವಳೇನು ಮಾಡಿದ್ರು ಗೊತ್ತೇ? ಏನು ಹೇಳಿದ್ರು? ನಮಗೆ ಒಂದೆರಡು ಮಾತು ಬೆಳೆದು ಬಂತು. ಆಮೇಲೆ ಅದು ಸಿಟ್ಟಿಗೆ ಕಾರಣವಾಗಿ ಹೋಯಿತು. ಮಾತು ಬೆಳೆಯಿತು, ಅದು ವಿಕೋಪಕ್ಕೆ ಹೋಯ್ತು, ಒಳಗಾಗಿ ಹೋಯಿತು. ಹಾಗೆಲ್ಲ ಸ್ನೇಹಿತರು ಮಾಡಿಕೊಳ್ಬಾರ್ದು.